ಮೆಸ್ಕಾಂ ಅಧಿಕಾರಿಗಳೇ ಸ್ಥಳೀಯ ಪಂಚಾಯತ್ ಸದಸ್ಯರೇ ಒಮ್ಮೆ ಇಲ್ಲಿ ಗಮನಿಸಿ. ವಾರದ ಸಂತೆ ನಡೆಯುವ ಸ್ಥಳದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದ್ದು ಯಾವುದೇ ಸುರಕ್ಷತಾ ಬೇಲಿ ಇಲ್ಲದೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಸಂಬಂಧಪಟ್ಟ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಇದು ಕಟ್ಪಾಡಿಯ ವಾರದ ಸಂತೆ ನಡೆಯುವ ಜಾಗ. ಇಲ್ಲಿ ಪ್ರತಿ ಶನಿವಾರ ಸಂತೆ ನಡೆಯುತ್ತೆ. ಬಹಳಷ್ಟು ಜನ ತಮಗೆ ಬೇಕಾದ ತರಕಾರಿ ಹಣ್ಣು ಖರೀದಿಗೆ ಬರ್ತಾರೆ. ಆದರೆ ಈ ಸಂತೆ ನಡೆಯುವ ಜಾಗದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಆದರೆ ಯಾವುದೇ ಸುರಕ್ಷತಾ ಬೇಲಿಗಳಿಲ್ಲ. ಇಲ್ಲಿ ತರಕಾರಿ ಮಾರಾಟ ಮಾಡುವವರು ಟ್ರಾನ್ಸ್ಫಾರ್ಮರ್ ಕೆಳಗೆ ವ್ಯಾಪಾರ ಮಾಡುವ ಸ್ಥಿತಿ ಇದೆ. ಮಳೆಗಾಲ ಬಂದಾಗ ವಿದ್ಯುತ್ ಆಘಾತಗಳು ಸಾಮಾನ್ಯ. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲರೂ ಓಡಾಡುವ ಜಾಗದಲ್ಲಿ ಈ ರೀತಿ ಸುರಕ್ಷತೆ ಇಲ್ಲದಿರುವ ವಿಚಾರ ಮೆಸ್ಕಾಂ ಅಧಿಕಾರಿಗಳಿಗೆ ಗೊತ್ತಿಲ್ವೇ? ಅಥವಾ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದಾರಾ? ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಶೋಕ್ ರಾವ್. ಹೇಳಿ ಅಶೋಕ್, ಅಲ್ಲೀಗ ಸಂತೆ ಹೇಗ್ ನಡೀತಾ ಇದೆ? ಅಲ್ಲಿ ಸುರಕ್ಷಿತ ಬೇಲಿ ಇದೆಯಾ? ಹೇಗೆ ಸುರಕ್ಷಿತ ಬೇಲಿ ಇದೆ, ಮಾಡಿದ್ದೇವೆ ನಾವು. ಅದಕ್ಕೆ ಇನ್ನು ಆವರಣಗಳು ಮಾಡ್ಲಿಕ್ಕೆ ಇದ್ದೇವೆ. ನಾವು ಕಳೆದ 1 ವರ್ಷದಿಂದ ಮಾಡಿದ್ದಷ್ಟೇ ಕಟ್ಪಾಡಿ ಸಂತೆ. ಅಂದ್ರೆ ಜನರದೊಂದು ಬೇಡಿಕೆ ಸಂತೆ ಸುಮಾರು ಕೊರೋನಾ ನಂತರ ಸಂತೆ ಸ್ಟಾಪ್ ಆಯ್ತು ನಮ್ಗೆ. ಆಮೇಲೆ ನಾವೊಂದು ಪ್ರೈವೇಟ್ ಜಾಗದಲ್ಲಿ ಮಾಡ್ತಾ ಇತ್ತು ಸಂತೆಯನ್ನ. ಅವರು ಮತ್ತೆ ಜಾಗ ಬಂದ್ ಮಾಡಿದ್ರು, ಸಂತೆ ನಿನ್ ಜಾಗ ಕೊಡುದಿಲ್ಲ ಅಂತ ಹೇಳಿ. ಆಮೇಲೆ ನಾವು ಒಂದು ಸಣ್ಣ ನಮ್ಗೆ ಜಾಗ ಕಾಣಿತು, ಅದನ್ನ ನಾವು ಸ್ವಲ್ಪ ಸಮತಟ್ಟು ಮಾಡಿ ಈಗ ಸಣ್ಣ ಮಟ್ಟದ ಸಂತೆ ಆಗ್ತಾ ಇದೆ. ಅದು ಟಿಸಿ ಆಕ್ಚುಲಿ ಈಚೆ ಇತ್ತು, ನಾವು ಅದನ್ನು ಸೈಡಿಗೆ ಹಾಕಿಸಿದ್ದು ಪಂಚಾಯತ್ ಲೆಕ್ಕದಲ್ಲಿ. ಅಲ್ಲಿಗ ಟ್ರಾನ್ಸ್ಫಾರ್ಮರ್ ಇರೋದ್ರಿಂದ ಎಷ್ಟು ಕಷ್ಟ ಆಗ್ತದೆ? ಹೇಗೆ ಅಂದ್ರೆ ಈಗ ಟ್ರಾನ್ಸ್ಫಾರ್ಮರ್ ಇದೆ ಸೈಡಿಗೆ ಒಂದು ಬದಿಗೆ ಹಾಕಿಸಿದ್ದೇವೆ ನಾವು. ಅದಕ್ಕೆ ಇನ್ನೊಂದು ಆವರಣ ಗೋಡೆ ಮಾಡ್ಲಿಕ್ಕೆ ಇದ್ದೇವೆ, ಮಾಡ್ಬೇಕಷ್ಟೇ. ಅಲ್ಲೆಲ್ಲ ಇನ್ನು ಸುಸಜ್ಜಿತವಾಗಿದ್ರೆ ಮಾಡೆಲ್ಲ ಮಾಡಿ ಮೇಲೆ ಶೀಟ್ ಹಾಕಿ ಮುಂದಿನ ಈಗ ನೆಕ್ಸ್ಟ್ ಪೇ ಯೋಜನೆಯಲ್ಲಿ ಅಥವಾ ನಮ್ಮ ಶಾಸಕರ ನೆಲೆಯಲ್ಲಿ ಯಾವ್ದಾದ್ರು ನಮ್ಗೆ ಅನುದಾನ ಬಂದ್ರೆ ನಾವು ಅದಕ್ಕೊಂದು ಎಲ್ಲ ಸಾರ್ವಜನಿಕರಿಗೆ ಈಗ ಬರುವವರಿಗೆಲ್ಲ ಮಳೆಗೆ ಬಿಸಿಲಿಗೆ ಎಲ್ಲ ಒದ್ದೆ ಆಗ್ತಾರೆ. ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲು ಇರ್ತದೆ. ಇವಾಗ ಮಳೆಗಾಲ, ಜನರಿಗೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ತರಕಾರಿ ವ್ಯಾಪಾರಸ್ಥರಿಗೂ ಸಮಸ್ಯೆ ಆಗಿದೆ ಇವಾಗ. ನಾವು ಈಗ ನೆಕ್ಸ್ಟ್ ಶಾಸಕರ ಹತ್ರ ನಮ್ಮ ಬೇರೆ ಏನಾದ್ರೂ ಒಂದು ಅನುದಾನ ನೋಡಿಕೊಂಡು ನಾವು ಅದಕ್ಕೊಂದು ಸೀಟಿನ ಒಂದು ನಿರ್ಮಾಣ ಮಾಡಿ ಆ ಸಂದರ್ಭದಲ್ಲಿ ಅದಕ್ಕೆ ನಾವು ಆವರಣ ಗೋಡೆಯನ್ನ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಈಗ ಆಲೋಚನೆ ಇದೆ ಅದು ಮಾಡ್ಬೇಕಂತೇಳಿ. ಇದ್ರ ಬಗ್ಗೆ ಇಲಾಖೆಗೆ ಯಾವುದೇ ಮನವಿ ಕೊಟ್ಟಿಲ್ವಾ ಇದುವರೆಗೆ? ಹೇಗೆ ಇಲಾಖೆಯವರು ನಮಗೆ ಸಹಕಾರ ಮಾಡಿದ್ದಾರೆ. ಇಲಾಖೆಯವರಿಗೆ ಹೇಳಿದ್ದೇವೆ, ನಿಮ್ಮ ಟಿಸಿ ಇದೆ, ಏನಾದ್ರು ಬೇರೆ ಗಾಡಿಗೆ ಶಿಫ್ಟ್ ಮಾಡಿ ಅಂತ. ಈಗ ಅದಕ್ಕೆ ಮಾಡ್ತೇವೆ ಅಂತ ಅವರು ಕೂಡ ಹೇಳಿದ್ದಾರೆ. ಅವರಿಗೂ ಏಕೈಕೊಮ್ಮೆ ಮಾಡ್ಲಿಕ್ಕೆ ಬರುದಿಲ್ಲ ಅಲ್ಲಿ. ಅವರ ಸ್ವಲ್ಪ ಟೆಕ್ನಾಲಜಿ ಸಮಸ್ಯೆ, ಬೇರೆ ಬೇರೆ ಎಲ್ಲ ಸಮಸ್ಯೆಗಳೆಲ್ಲ ಅವರಿಗೆ ಇದೆ. ಅದನ್ನು ನಾವು ಮುಂದಿನ ದಿನದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಹೌದು. ಅದೀಗ ಮಳೆ ಎಲ್ಲ ಬಂದಾಗ ತುಂಬಾ ಕಷ್ಟ ಆಗುದಿಲ್ವಾ? ಕಷ್ಟ ಆಗ್ತದೆ. ಈಗ ಒಂದು 2 ವರ್ಷ ಆಯ್ತು. ಅದಕ್ಕೆ ಲಾಸ್ಟ್ ಟೈಮ್ ಇದು ನಮ್ಮ ಶಾಸಕರ ಒಂದು ಅನುದಾನದಲ್ಲಿ ಏನು ಇಂಟರ್ಲಾಕ್ ಎಲ್ಲ ಅಳವಡಿಸಿ ಅದಕ್ಕೆ ಮುಂಚೆಲ್ಲ ಕೆಸರು ನೀರೆಲ್ಲ ಒಳಗೆ ಬರ್ತಾ ಇತ್ತು. ಇವಾಗ ಆ ಸಮಸ್ಯೆ ಏನಿಲ್ಲ ಅಲ್ಲಿ. ವ್ಯಾಪಾರಸ್ಥರಿಗೆ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥಿತವಾಗಿ ಅಲ್ಲಿ ಇಂಟರ್ಲಾಕ್ ಎಲ್ಲ ಹಾಕಿ ಬಹಳ ಚಂದ ಆಗಿದೆ. ಸುತ್ತ ದಂಡೆ ಎಲ್ಲ ಕಟ್ಟಿ ನೀರೆಲ್ಲ ಒಳಗೆ ಬರಲಾಗಿ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ನಾನು ಆಗ ಹೇಳಿದ ಹಾಗೆ ಒಂದು ನಿರ್ಮಾಣ ಮಾಡಿ ಶೀಟ್, ಆ ಸಂದರ್ಭದಲ್ಲಿ ಒಂದು ಆವರಣ ಗೋಡೆಯನ್ನ ಟಿಸಿ ಇದ್ರೆ ಅಲ್ಲಿ ಶಿಫ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮನವಿ ಮಾಡಿದ್ದೇವೆ ಕೂಡ. ಅವರಿಗೆ ಕಾಲಾವಕಾಶ ಕೇಳಿದ್ದಾರೆ. ಈಗ ಏಕೈಕಿ ಮಾಡ್ಲಿಕ್ಕೆ ಬರುದಿಲ್ಲ, ನಮಗೂ ಕೂಡ ಸ್ವಲ್ಪ ಟೆಕ್ನಾಲಜಿ ಸಮಸ್ಯೆ ಎಲ್ಲ ಇರ್ತದೆ, ಹಾಗೆ ಮಾಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದು ಖಂಡಿತ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದು ಹೌದು. ಕಟ್ಪಾಡಿ ಜನರಿಗೆ ಒಂದು ಸಂತೆ ಬೇಕಂತೇಳಿ ಬಹಳ ಬೇಡಿಕೆ ಇತ್ತದು. ಸಂತೆ ಅಂದ್ರೆ ಒಂದು 3 ವರ್ಷ ಸ್ಟಾಪ್ ಆಗಿತ್ತು ಸಂತೆ. ನಾವು ಪ್ರೈವೇಟ್ ಜಾಗದಲ್ಲಿ ಸ್ವಲ್ಪ ಲೀಸಿಗೆ ತಕೊಂಡು ಮಾಡ್ತಾ ಇತ್ತು. ಮತ್ತೆ ಅವರಲ್ಲಿ ಏನೋ ಅವ್ರದ್ದು ಪಾಲ್ಪಟ್ಟಿ ಆಯ್ತು. ಅವರು ಮತ್ತೆ ಆ ಜಾಗವನ್ನು ಬಂದ್ ಮಾಡಿದ್ರು. ಆಮೇಲೆ ನಮ್ಮ ಗ್ರಾಮ ಸಭೆಯಲ್ಲಿ ಎಲ್ಲ ಗ್ರಾಮಸ್ಥರದ್ದು ಬೇಡಿಕೆ ಬಂತು. ನಮ್ಗೆ
ಸಂತೆ ಬೇಕು, ಮತ್ತೆ ನಮ್ಮ ಕಟ್ಪಾಡಿ ಬಸ್ಸು ತಂಗುದಾಣ ಒಂದು ವ್ಯವಸ್ಥಿತವಾಗಿ ಇರ್ಬೇಕು ಅಂತ ಹೇಳಿ, ಆಮೇಲೆ ಶೌಚಾಲಯ ಬೇಕಂತ ಹೇಳಿ ಕೂಡ ಬಂತು. ಈಗ ಎಲ್ಲವನ್ನು ನಾವು ಎಲ್ಲರ ಒಂದು ಸಹಕಾರದಿಂದ ವ್ಯವಸ್ಥೆ ಮಾಡಿ ಇಟ್ಟಿದ್ದೇವೆ. ಶೌಚಾಲಯ ಮೊನ್ನೆ ನಾವು ರಿನ್ಯೂವೇಷನ್ ಮಾಡಿ ಮೊನ್ನೆ ಒಂದು 2 ದಿವಸ ಆಯ್ತು. ಅದನ್ನ ಸಾರ್ವಜನಿಕ ವ್ಯವಸ್ಥೆಗೆ ಬಿಟ್ಟು ಬಿಟ್ಟಿದ್ದೇವೆ. ಅದಕ್ಕೆ ಒಂದು ಜನ ಎಲ್ಲ ಇಟ್ಟು ಅಲ್ಲಿ. ಆಮೇಲೆ ಬಸ್ಸು ತಂಗುದಾಣ ಕೂಡ ಹಾಗೆ, ಕಟ್ಪಾಡಿ ಬಸ್ಸು ತಂಗುದಾಣ ಅದು ಕೂಡ ಎಲ್ಲ ಒಂದು ಅಧಿಕಾರಿ ವರ್ಗದವರು ಮತ್ತೆ ಎಲ್ಲರೂ ಕಟ್ಪಾಡಿ ಎಲ್ಲ ಸಮಸ್ತ ಜನರ ಒಂದು ಸಹಕಾರದಿಂದ ಮತ್ತೆ ನಮ್ಮಲ್ಲಿ ಇರುವಂತ ವರ್ತಕರ ಒಂದು ಸಹಕಾರದಿಂದ ಬಸ್ಸು ತಂಗುದಾಣ ಇವತ್ತು ಕಟ್ಪಾಡಿ ಬಸ್ ಸ್ಟ್ಯಾಂಡಿಗೆ ಬಸ್ಸು ಬಂದು ಹೋಗ್ತಾ ಇವೆ, ಬರ್ತಾ ಇವೆ. ಅಲ್ಲ ಸಾಧಾರಣ ವ್ಯವಸ್ಥೆ ಅಂತ ಕಟ್ಪಾಡಿ ಪಂಚಾಯತ್ ಲೆಕ್ಕದಲ್ಲಿ ಮಾಡಿಕೊಟ್ಟಿದ್ದೇವೆ. ಇನ್ನು ಕೆಲವೊಂದು ಅಭಿವೃದ್ಧಿಗಳು ಆಗ್ಲಿಕ್ಕೆ ಇವೆ. ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಅಲ್ಲಿ ನಮಗೆ ಬೈಪಾಸ್ ಹೈವೇ 1 ವರ್ಷದ ಹಿಂದೆ ಬಂತು, ಉದ್ಯಾವಣಿ ಪತ್ರಿಕೆಯಲ್ಲಿ ಬಂತು, ಇದನ್ನ ಪುನರ್ ನವೀಕರಣ ಮಾಡ್ತೇವೆ ಅಂತೇಳಿ, ಅಂಡರ್ ಪಾಸ್ ಮಾಡ್ತೇವೆ, ಮತ್ತೊಂದು ಪಾಸ್ ಮಾಡ್ತೇವೆ ಅಂತೇಳಿ. ಇಷ್ಟರವರೆಗೆ ಯಾವುದೇ ಒಂದು ಅಲ್ಲಿ ವ್ಯವಸ್ಥೆ ಆದ ಹಾಗೆ ಕಾಣೋದಿಲ್ಲ ನಮ್ಗೆ, ಅದರ ಲಕ್ಷಣಗಳೇ ಕಾಣ್ತಾ ಇಲ್ಲ. ನಮ್ಮ ಕಟ್ಪಾಡಿಯಲ್ಲಿ ನಾನು ನಿಮ್ಮ ಏನು ಚಾನೆಲ್ ಮುಖಾಂತರ ಮನವಿ ಮಾಡುವುದಂದ್ರೆ, ಅಧಿಕಾರಿ ವರ್ಗ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಆದಷ್ಟು ಶೀಘ್ರದಲ್ಲಿ ಕಟ್ಪಾಡಿಗೆ ಒಂದು ಫ್ಲೈಓವರ್ ಅಥವಾ ಅಂಡರ್ ಪಾಸ್ ಇದನ್ನು ಕೂಡಲೇ ನಮಗೆ ಒಂದು ಚಾಲನೆಯನ್ನು ಕೊಡ್ಬೇಕು. ಯಾಕಂದ್ರೆ ಇವಾಗ ಕಲ್ಯಾಣಪುರದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಕಲ್ಯಾಣಪುರದಲ್ಲಿ ಚಾಲನೆ ಕೊಟ್ಟು ಕೂಡಲೇ ನಮಗೆ ಕೂಡ ಇಲ್ಲಿ ಕೂಡ ಭಾರಿ ಸಮಸ್ಯೆ ಇದೆ. ಯಾಕಂದ್ರೆ ನಮ್ದು 4 ಕಡೆಯಿಂದ ಬರುವಂತ ವೆಹಿಕಲ್ಗಳು ಇಲ್ಲಿ ಕಟ್ಪಾಡಿಗೆ, ಪೊಲೀಸ್ನವರು 1 ನಿಮಿಷ ಇಲ್ಲ ಅಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಆಯ್ತು. ಅಂತ ಸಮಸ್ಯೆಗಳು ಇವೆ. ನಾನು ಕೂಡ ನಿಮ್ಮ ಏನು ಚಾನೆಲ್ ಅಲ್ಲಿ ಬಂದು ಮಾತಾಡಿದ್ದೇನೆ ಇದರಲ್ಲಿ, ನಿಮ್ಮ ಟಿವಿ ಮುಖಾಂತರ ಮನವಿ ಮಾಡಿತ್ತು ಸುಮಾರು ಒಂದು 2-3 ವರ್ಷದ ಹಿಂದೆ. ಆದ್ರೆ ಏನು ಒಂದು ನಮಗೆ ಪ್ರಯೋಜನ ಕಾಣ್ತಾ ಇಲ್ಲ ಇವಾಗ. ಅದಕ್ಕೆ ಹೈವೇ ಪ್ರಾಧಿಕಾರ ಇರ್ಬೋದು, ನಮ್ಮ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ನಾವು ಅವತ್ತು ಕೂಡ ಮನವಿಯನ್ನು ಮಾಡಿದ್ದೇವೆ. ನಮ್ಮ ಮಾನ್ಯ ಕೇಂದ್ರ ಸಚಿವರು ಹೇಳಿದ್ದಾರೆ ಮಾಡ್ತೇವೆ ಅಂತ ಹೇಳಿ. ಓಕೆ, ಧನ್ಯವಾದ ಅಶೋಕ್ ನಿಮ್ಮೆಲ್ಲ ಮಾಹಿತಿಗೆ.